ಹುತ್ಪಡಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜಿನ ಪಂಚಕರ್ಮ ಮತ್ತು ಜಾನಪದ ಸಂಶೋಧನಾ ಕೇಂದ್ರದ ಜಂಟಿ ಆಶ್ರಯದಲ್ಲಿ ಮಾತೃಶ್ರೀ ರತ್ನಮ್ಮ ಹೆಗಡೆಯವರ ಜನ್ಮದಿನದ ಅಂಗವಾಗಿ ಫೆಬ್ರವರಿ 14 ಮತ್ತು 15ರಂದು ಕಾಲೇಜಿನ ಭಾವಪ್ರಕಾಶ ಸಭಾಂಗಣದಲ್ಲಿ ಕರ್ಮಸಿದ್ಧಿ 2020 ಎಂಬ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಸಮ್ಮೇಳನದ ಮುಖ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ನಿರಂಜನ್ ರಾವ್ ಹೇಳಿದರು. ಅವರು ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ, ಈ 2 ದಿನಗಳ ಸಮ್ಮೇಳನದಲ್ಲಿ 1,000 ದೇಶ ವಿದೇಶಗಳ ಸಂಶೋಧನಾ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ ವೈದ್ಯರು ಭಾಗವಹಿಸಲಿರುವರು. 14 ಮಂದಿ ವಿಶೇಷ ಆಹ್ವಾನಿತರು ಪಾರಂಪರಿಕ ಅನೇಕ ಆಧುನಿಕ ಪಂಚಕರ್ಮ ಪದ್ಧತಿಗಳ ಬಗ್ಗೆ ಉಪನ್ಯಾಸ ನೀಡುವರು. 600 ಸಂಶೋಧನಾ ವಿದ್ಯಾರ್ಥಿಗಳು ಪ್ರಬಂಧ ಮಂಡಿಸುವವರು. ಹಾಗೆಯೇ ವಿದ್ಯಾರ್ಥಿಗಳಿಗೆ ಮತ್ತು ವೈದ್ಯರಿಗೆ ಮೊಬೈಲ್ ಫೋಟೋಗ್ರಫಿ ಪ್ರಬಂಧ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದರು. ಫೆಬ್ರವರಿ 15ರಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ರಾಜ್ಯ ಸರ್ಕಾರದ ಆಯುಷ್ ವಿಭಾಗದ ಆಯುಕ್ತೆ ಮೀನಾಕ್ಷಿ ನೇಗಿ ಭಾಗವಹಿಸಲಿರುವರು. ಇದೇ ವೇಳೆ ವಿವಿಧ ಆಯುರ್ವೇದ ಔಷಧ ತಯಾರಿಕಾ ಘಟಕಗಳ ಪ್ರದರ್ಶನ ನಡೆಯಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಪಂಚಕರ್ಮ ಅಂತ ಹೇಳುವಂಥದ್ದು ಶರೀರವನ್ನು ಶೋಧನೆ ಮಾಡುವಂಥದ್ದು. ಈ ಸೆಮಿನಾರ್ನಲ್ಲಿ ಪಂಚಕರ್ಮ ವಿಷಯ ಹಾಗೆ ಜಾನಪದ ವೈದ್ಯ ಲೋಕದಿಂದ ತುಂಬ ಚಿಕಿತ್ಸೆಗಳಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಪೂಜ್ಯ ವೀರೇಂದ್ರ ಹೆಗಡೆಯವರ ಆಶಯ, ಅವರನ್ನು ಯಾವಾಗಲೂ ಹೇಳಲಿಕ್ಕೆ ಉಂಟು, ಫೋಕ್ ಈಸ್ ನಾಟ್ ಫೇಕ್ ಅಂತ. ಜನಪದ ಅನ್ನುವಂಥದ್ದು ಒಂದು ಢೋಂಗಿ ಅಲ್ಲ ಅಂತ ಅವ್ರು ಯಾವತ್ತೂ ಹೇಳುವಂಥದ್ದು. ಆ ದೃಷ್ಟಿಯಲ್ಲಿ ಅದನ್ನು ಕೂಡ ಈ ಸೆಮಿನಾರ್ನ ವಿಷಯದಲ್ಲಿ ಸೇರಿಸಬೇಕು. ಮತ್ತೆ ಬಯೋಡೈವರ್ಸಿಟಿ, ಫುಡ್ ಡೈವರ್ಸಿಟಿ ಅಂತ ಹೇಳಿದ್ರೆ ಆಹಾರ ವೈವಿಧ್ಯತೆ ನಮ್ಮ ದೇಶದಲ್ಲಿ ತುಂಬ ಇದೆ. ಒಂದು ಸಣ್ಣ ಒಂದು ಜಿಲ್ಲೆಯನ್ನು ನೋಡಿದ್ರು ಕೂಡ ನಮ್ಮಲ್ಲಿ ಆಹಾರ ವೈವಿಧ್ಯತೆ ತುಂಬ ಇದೆ. ಅದು ಸಣ್ಣ ವಿಷಯಗಳಿಂದ ಹಿಡಿದಂತಹ ತಂಬಳಿ ಇರಬಹುದು, ಪತ್ರೋಡೆ ಇರಬಹುದು, ಮೀನಿನ ವಿವಿಧ ಖಾದ್ಯಗಳಿರಬಹುದು, ಹೀಗೆ ತುಂಬ ವಿಷಯಗಳಿರ್ತದೆ. ಸುದ್ದಿಗೋಷ್ಠಿಯಲ್ಲಿ ಸಲಹೆಗಾರ ಡಾಕ್ಟರ್ ಎಸ್ ನಾಗರಾಜ್, ಸಂಘಟನಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಚೈತ್ರಾ ಹೆಬ್ಬಾರ್, ಡಾಕ್ಟರ್ PH ಶ್ರೀಕಾಂತ್, ವೈದ್ಯ ಡಾಕ್ಟರ್ ರವಿ ಭಟ್, ನಿತಿನ್ ಉಪಸ್ಥಿತರಿದ್ದರು.